ಟಿವಿಯ ಈ ದಶಮಾನೋತ್ಸವದ ಏನು ನೆನಪಿದೆ ಅವರಿಗೆ ನಮ್ಮ ವಿಸ್ಮಯ ವಾಟರ್ ಥೀಮ್ ಪಾರ್ಕ್ನ ಪರವಾಗಿ ನಾನು ಅಭಿನಂದನೆಯನ್ನು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳ ಖುಷಿಯಾಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬಡವರ ಸ್ವರವಾಗಿ ಮತ್ತು ಇಲ್ಲಿನ ಜನರ ನಾಡಿಮಿಡಿತ ಮತ್ತು ಇಲ್ಲಿನ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಲ್ಲಿ ನಮ್ಮ ಟಿ ವಿ ಭಾಳ ಒಂದು ಜನರ ಮೆಚ್ಚುಗೆಗೆ ಪಾತ್ರವಾದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟು ಜನಪರ ಕಾರ್ಯಕ್ರಮದೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಜಿಲ್ಲೆಯ ಯುವ ಜನತೆಗೆ ಒಂದು ವೇದಿಕೆಯನ್ನು ನೀಡುವಲ್ಲಿ ನಮ್ಮ ಟಿ ವಿ ಭಾಳ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಆ ಮುಖಾಂತರ ಇವತ್ತು ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಪ್ರಸಕ್ತ ರಾಜಕಾರಣದ ವಿಷಯವಾಗಲಿ, ಯುವಜನರ ಸಾಂಸ್ಕೃತಿಕದ ವಿಷಯವಾಗಲಿ, ಒಟ್ಟು ಯುವಜನರ ಆಶಾಕಿರಣವಾಗಿ ಇವತ್ತು ನಮ್ಮ ಟಿ ವಿ ಮೂಡಿ ಬರ್ತಾ ಇದೆ. ಇನ್ನೂ ಕೂಡ ಮುಂದೆ ಕೂಡ ನಮ್ಮ ಟಿ ವಿ ಇನ್ನಷ್ಟು ವ್ಯಾಪಕವಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಹಾರೈಸುತ್ತಾ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿ, ಮುಂದೆ ಕೂಡ ನಮ್ಮ ಟಿ ವಿ ಒಂದಷ್ಟು ನಂಬರ್ 1 ಚಾನೆಲ್ ಆಗಿ ಮೂಡಿ ಬರಲಿ ಎಂದು ನಾನು ಹಾರೈಸ್ತೇನೆ.